ಸುಮಾರು 65 ವರ್ಷ ಪ್ರಾಯದ ವ್ಯಕ್ತಿಯೊಬ್ಬರ ಮೃತದೇಹವು ಅನಾಥವಾಗಿತ್ತು. ಈ ಬಗ್ಗೆ ಪಾಂಡೇಶ್ವರ ಪೊಲೀಸರು ಮಾಹಿತಿ ನೀಡಿದಾಗ ತಕ್ಷಣ ಧಾವಿಸಿ ಹೋದ ಟೀಂ ಬಿ ಹ್ಯೂಮನ್ ತಂಡವು ಅಪರಿಚಿತ ಮೃತದೇಹ ಮತ್ತು ಮೊದಲು ಸಂಸ್ಥೆಯ ಸೇವೆಯನ್ನ ಪಡೆದುಕೊಂಡಿದ್ದ ಕೇರಳ ತಲಚೇರಿಯ ಬಾಲನ್ ಎಂಬವರದು ಎಂದು ತಿಳಿಯಿತು. ಬಾಲನ್ ಅವರ ಮೃತದೇಹವನ್ನು ಸ್ವೀಕರಿಸಿದ ಟೀಂ ಬಿ ಹ್ಯೂಮನ್ ದೇಹವನ್ನ ಪೋಸ್ಟ್ಮಾರ್ಟಂಗೆ ಕಳುಹಿಸಿ ಮೃತದೇಹವನ್ನ ಬಹಳ ಗೌರವಪೂರ್ವಕವಾಗಿ ಕೇರಳಕ್ಕೆ ಆಂಬ್ಯುಲೆನ್ಸ್ ಮೂಲಕ ಕಳುಹಿಸಿಕೊಟ್ಟಿದ್ದಾರೆ. ಕೇರಳದ ತಲಚೇರಿಯ ಮೂಲತಃ ಬಾಲನ್ ವಿಪರೀತ ಕುಡಿತದ ಚಟ ಇದ್ದವರು. ಈ ಮೊದಲು ಕಾಲು ಮುರಿದು ಮಸೀದಿ ಮುಂಭಾಗ ಇದ್ದಾಗ ಅವರ ಸ್ಥಿತಿಯನ್ನ ಕಂಡು ಟೀಂ ಬಿ ಹ್ಯೂಮನ್ ಬಾಲನ್ ಅವರಿಗೆ ಚಿಕಿತ್ಸೆಯನ್ನ ನೀಡಿ ಅವರ ವಿಳಾಸ ಪತ್ತೆ ಹಚ್ಚಿ ಮನೆಗೆ ಕಳುಹಿಸಿಕೊಟ್ಟಿದ್ರು. ಮನೆಯವರು ಈ ಸಂದರ್ಭ ಸಂಸ್ಥೆಯ ಸೇವೆಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಆದರೆ ಕುಡಿತದ ಚಟ ಬಿಡದ ಬಾಲನ್ ಮರಳಿ ಮಂಗಳೂರಿಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ವಿಧಿ ಬೇರೆಯೇ ಬರೆದಿತ್ತು. ಅವರಲ್ಲಿ ಮರಣಿಸಿ ಅನಾಥ ಶವವಾದರು. ಟೀಂ ಬಿ ಹ್ಯೂಮನ್ ತಂಡಕ್ಕೆ ಮಾಹಿತಿ ಸಿಕ್ಕಿದ ಕೂಡಲೇ ಸಂಸ್ಥೆಯ ಕಾರ್ಯಕರ್ತರು ಮೃತದೇಹವನ್ನ ಪೋಸ್ಟ್ಮಾರ್ಟಂ ಮಾಡಿಸಿ ದಾಖಲೆ ಪತ್ರ ಸರಿಪಡಿಸಿ ಆಂಬ್ಯುಲೆನ್ಸ್ನಲ್ಲಿ ಬಹಳ ಗೌರವಪೂರ್ವಕವಾಗಿ ಊರಿಗೆ ಕಳುಹಿಸಿಕೊಟ್ಟಿದ್ದಾರೆ. നമ്മുടെ പരിയാരം ദേശത്ത് കാവുഞ്ചാൽ എന്ന പ്രദേശത്ത് നിന്നും ഇവിടെ മരണപ്പെട്ട ഈ ബാലൻ എന്ന ആളുടെ മൃതദേഹം ഇവിടെ പോസ്റ്റ്മോർട്ടം ചെയ്യാനായിട്ട് നമ്മുടെ ഈ ഹോസ്പിറ്റലിൻ്റെ അടുത്തുള്ളത്. അതിന് നമ്മളെ സഹായിച്ച ബി ഹ്യൂമൻ ചാരിറ്റബിൾ ട്രസ്റ്റിൻ്റെ ആളുകളാണ്. അവർക്ക് കാവുഞ്ചാൽ പ്രദേശത്തിൻ്റെ എല്ലാവിധ നന്ദിയും അറിയിക്കുന്നു. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.